ಚಂದ್ರಯಾನ-3 ಯೋಜನೆ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ಜಿಲ್ಲಾ ಬಿಜೆಪಿ ಅಭಿನಂದನೆಗಳನ್ನು ಸಲ್ಲಿಸಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ವತಿಯಿಂದ ನಗರದ ಬಿಜೆಪಿ ಕಚೇರಿಯಲ್ಲಿ ಸಂಜೆ ಚಂದ್ರಯಾನ-3 ಲ್ಯಾಂಡಿಂಗ್ ನೇರ ಪ್ರಸಾರದ ವೀಕ್ಷಣೆಗೆ ವ್ಯವಸ್ಥೆ ಮಾಡಲಾಗಿತ್ತು. ವಿಕ್ರಮ್ ಲ್ಯಾಂಡರ್ ಚಂದ್ರನ ಮೇಲೆ ಲ್ಯಾಂಡ್ ಆಗುತ್ತಿದ್ದಂತೆ ಸೇರಿದ್ದ ನಾಯಕರು ಕಾರ್ಯಕರ್ತರು ಹರ್ಷೋದ್ಗಾರವನ್ನ ಮಾಡಿದರು. ಸಂಸದ ನಳಿನ್ ಕುಮಾರ್ ಕಟೀಲು, ಜಿಲ್ಲಾಧ್ಯಕ್ಷ ಸುದರ್ಶನ್, ನಾಯಕರಾದ ಮೋನಪ್ಪ ಭಂಡಾರಿ ಮೊದಲಾದವರು ಲ್ಯಾಂಡಿಂಗ್ ಪ್ರಕ್ರಿಯೆಯನ್ನು ವೀಕ್ಷಿಸಿದರು. ಇದೇ ವೇಳೆ ಸಿಹಿ ಹಂಚಿ ನೃತ್ಯ ಮಾಡಿ ಸಂಭ್ರಮಿಸಲಾಯಿತು. ಈ ಸಂದರ್ಭ ಮಾತನಾಡಿದ ಸಂಸದ ನಳಿನ್ ಕುಮಾರ್ ಕಟೀಲು, ಎಂದು ನಮ್ಮ ಕನಸು ಸಾಕಾರಗೊಂಡಿದೆ. ವಿಜ್ಞಾನ ತಂತ್ರಜ್ಞಾನದ ಮೂಲಕ ಭಾರತ ದೊಡ್ಡ ಸಾಧನೆ ಮಾಡಿದೆ. ಪ್ರಧಾನಿ ಮೋದಿಯವರ ಪ್ರೇರಣೆ ಆಧಾರದಲ್ಲಿ ಇಸ್ರೋ ಯಾನ ಚಂದ್ರಯಾನ ಟೀಮ್ ಅದ್ಭುತವಾದ ಕಾರ್ಯ ಮಾಡಿದೆ ಎಂದು ಶ್ಲಾಘಿಸಿದರು. ಎಲ್ಲ ವಿಜ್ಞಾನಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಚಂದ್ರಯಾನ 3 ಇವತ್ತು ಯಶಸ್ವಿಯಾಗಿದೆ. ಇವತ್ತು ಹಿಂದೆ 2 ವಿಫಲ ಆಗಿದೆ. ಕೋವಿಡ್ನಂತ ಸಂಕಷ್ಟದ ಮಹಾಮಾರಿ ಬಂದಾಗಲೂ ಅದರ ಮಧ್ಯೆಯೂ ವಿಜ್ಞಾನಿಗಳು ಅವಿರತವಾಗಿರ್ತಕ್ಕಂಥ ಪರಿಶ್ರಮದಿಂದ ಇವತ್ತು ಸಾಧನೆಯನ್ನು ಮಾಡಿದ್ದಾರೆ. 2 ವಿಫಲ ಆದಾಗಲೂ ಆತ್ಮಸ್ಥೈರ್ಯದಿಂದ, ಒಂದು ವಿಫಲ ಆದಾಗ ಆತ್ಮಸ್ಥೈರ್ಯದಿಂದ ಮತ್ತೆ ಮುಂದುವರಿಸಿ ಇವತ್ತು ಉಡ್ಡಯನದಲ್ಲಿ ಯಶಸ್ವಿಯಾಗಿದೆ. ನನಗನ್ನಿಸ್ತದೆ ಭಾರತ ಇವತ್ತು ಜಗತ್ತಿನಲ್ಲಿ ಒಂದು ಹೊಸ ಅಧ್ಯಾಯ ಪ್ರಾರಂಭ ಆಗಿದೆ. ಈ ಅಧ್ಯಾಯಕ್ಕೆ ವಿಜ್ಞಾನಿಗಳ ಕೊಡುಗೆ ಅದ್ಭುತವಾಗಿರತಕ್ಕಂಥದ್ದು. ಇವತ್ತು ವಿಶೇಷವಾಗಿ ವಿಜ್ಞಾನಿಗಳಿಗೆ ಪ್ರೇರಣೆಗಳನ್ನು ಕೊಡುವುದರ ಮುಖಾಂತರ ವಿಶ್ವಾಸವನ್ನು ತುಂಬುವಂಥ ಕೆಲಸವನ್ನು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ಆ ಪ್ರೇರಣೆ ಮುಖಾಂತರ ನಮ್ಮ ಯಶಸ್ಸು ಸಾಧ್ಯ ಆಗಿದೆ. ಸಮಯಕ್ಕೆ ಸರಿಯಾಗಿ ಇವತ್ತು ಏನು ಚಂದ್ರಯಾನದಲ್ಲಿ ಲ್ಯಾಂಡ್ ಆಗಿದೆ. ಇವತ್ತು ಸುಮಾರು ವಿಕ್ರಮ್ ಲ್ಯಾಂಡರ್ ಅಲ್ಲಿ ಇಳಿಯುವಂತ ಕೆಲಸ ಆಗಿದೆ. ಏನು ನಿಗದಿತವಾಗಿರ್ತಕ್ಕಂಥ ಸಮಯ ಸರಿಯಾಗಿ ಇವತ್ತು ವಿಜ್ಞಾನಿಗಳು ಗುರುತಿಸಿರ್ತಕ್ಕಂಥ ಸಮಯಕ್ಕೆ ಆಗಿದೆ. ಇದು ದೇಶಕ್ಕೆ ಆನಂದ ಅಲ್ಲ, ಜಗತ್ತಿಗೆ ಒಂದು ಭಾರತದ ಸಾಧನೆಯನ್ನ, ಅಧ್ಯಯನವನ್ನ ಉಳಿಸಿರ್ತಕ್ಕಂಥ ದಿನ ಅಂತ ಹೇಳ್ತಾ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.